ಕೆಟಿಎಂ ಡ್ಯೂಕ್ ಬೈಕ್ನಲ್ಲಿ 140 ಕಿಲೋಮೀಟರ್ ಸ್ಪೀಡ್ ವೇಗದಲ್ಲಿ ಚಲಿಸಿದ ಪರಿಣಾಮ ಸಂಭವಿಸಿದ ಅಪಘಾತದಲ್ಲಿ 18 ವರ್ಷದ ಯುವ ಬ್ಲಾಗರ್ ಶಿರಚ್ಛೇದಗೊಂಡು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಸೂರತ್ನಲ್ಲಿ ಬುಧವಾರ ನಡೆದಿದೆ. ಮಿತಿಮೀರಿದ ವೇಗದಲ್ಲಿ ಚಲಿಸಿದ ಪರಿಣಾಮ ಪಿಕ್ಯಾರ್ ಬ್ಲಾಗರ್ ಖ್ಯಾತಿಯ 18 ವರ್ಷ ಪ್ರಾಯದ ಪ್ರಿನ್ಸ್ ಪಟೇಲ್ ತಲೆ ತುಂಡಾಗಿ ರಸ್ತೆಯಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಪ್ರಿನ್ಸ್ ಪಟೇಲ್ ಕೆಟಿಎಂ ಡ್ಯೂಕ್ ಬೈಕ್ನಲ್ಲಿ 140 ಕಿಲೋಮೀಟರ್ ವೇಗದಲ್ಲಿ ಗ್ರೇಟ್ ಲೈನರ್ ಬ್ರಿಡ್ಜ್ನಲ್ಲಿ ಚಲಿಸುತ್ತಿದ್ದ ವೇಳೆ ನಿಯಂತ್ರಣ ತಪ್ಪಿ ಬೈಕ್ ಅಪಘಾತಕ್ಕೀಡಾಗಿದ್ದು, ಇದರ ಪರಿಣಾಮ ಕೆಲವು ಮೀಟರ್ಗಳಷ್ಟು ದೂರದವರೆಗೆ ಪ್ರಿನ್ಸ್ ಎಳೆದೊಯ್ದಿದ್ದು, ತಲೆ ತುಂಡಾಗಿ ಸಾವನ್ನಪ್ಪಿರುವ ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೈಕ್ನಿಂದ ಕೆಳಬಿದ್ದ ರಭಸಕ್ಕೆ ಹಲವು ಮೀಟರ್ಗಳಷ್ಟು ದೂರದವರೆಗೆ ಎಳೆದೊಯ್ದ ಪರಿಣಾಮ ಆತನ ತಲೆ ಡಿವೈಡರ್ಗೆ ಬಡಿದು ಕತ್ತರಿಸಿ ಹೋಗಿರುವುದು ಸಿಸಿಟಿವಿಯಲ್ಲಿ ದಾಖಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಿನ್ಸ್ ಪಟೇಲ್ ಬೈಕ್ ಚಲಾಯಿಸುತ್ತಿದ್ದ ವೇಳೆ ತಲೆಗೆ ಹೆಲ್ಮೆಟ್ ಧರಿಸಿರಲಿಲ್ಲ ಎಂಬುದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ. ಪ್ರಿನ್ಸ್ ತಾಯಿ ಪುಟ್ಟ ಗುಡಿಸಲಿನಲ್ಲಿ ವಾಸವಾಗಿದ್ದು, ಹಾಲು ಮಾರಾಟ ಮಾಡಿ ಜೀವನ ಸಾಗಿಸುತ್ತಿರುವುದಾಗಿ ವರದಿ ತಿಳಿಸಿದೆ. ಈತ ಅವರ ಒಬ್ಬನೇ ಮಗ. ಪ್ರಿನ್ಸ್ ಪಟೇಲ್ ಸಾಮಾಜಿಕ ಜಾಲತಾಣದಲ್ಲಿ ಬೈಕ್ನಲ್ಲಿ ಫಾಸ್ಟ್ ರೈಡಿಂಗ್ ಕಂಟೆಂಟ್ ಮೂಲಕ ಜನಪ್ರಿಯನಾಗಿದ್ದ. ಕೆಟಿಎಂ ಡ್ಯೂಕ್ 390 ಈತನ ನೆಚ್ಚಿನ ಬೈಕ್ ಆಗಿದ್ದು, ತನ್ನ ಸಾಮಾಜಿಕ ಜಾಲತಾಣದ ವಿಡಿಯೋ ಕಂಟೆಂಟ್ಗಾಗಿ ಸೆಪ್ಟೆಂಬರ್ನಲ್ಲಿ ಈ ಬೈಕ್ ಖರೀದಿಸಿದ್ದ.